ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 1.5 ತಿಂಗಳ ಹಿಂದೆ ಬಂದ ನೆರೆ ಸಂದರ್ಭದಲ್ಲಿ ಹಲವೆಡೆ ಗುಡ್ಡ ಕುಸಿತ, ಮನೆ ಕುಸಿತ ಮುಂತಾದವುಗಳು ನಡೆದಿತ್ತು. ಅದೇ ರೀತಿ ಕರಾಯಿ ಗ್ರಾಮದ ತಣ್ಣೀರು ಪಂತ ಜನತಾ ಕಾಲೋನಿಯ ಮನೆಯ ಹಿಂದಿನ ಗುಡ್ಡ ಕುಸಿದು 2 ಮನೆಗಳಿಗೆ ಹಾನಿಯಾಗಿತ್ತು. ಆ ಕೂಡಲೇ ಅಲ್ಲಿನ ಯುವಕರು ಆ ಮನೆಯವರನ್ನ ಕೂಡಲೇ ಹತ್ತಿರದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ರು. ಆದರೆ 1.5 ತಿಂಗಳಾದರೂ ಸಂತ್ರಸ್ತರಿಗೆ ಯಾವುದೇ ಇಲಾಖೆಯಿಂದ ಪರಿಹಾರ ಸಿಗದೆ ಕಾಳಜಿ ಕೇಂದ್ರದಲ್ಲಿ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂತ್ರಸ್ತರು ತಾಲೂಕಿನ ತಹಶೀಲ್ದಾರರಲ್ಲಿ ವಿಚಾರಿಸಿದಾಗ ಬೇಜವಾಬ್ದಾರಿಯುತವಾಗಿ ಉತ್ತರ ಕೊಡ್ತಾ ಇದ್ದು, ದುಡ್ಡು ನನ್ನ ಜೇಬಿನಿಂದ ದುಡ್ಡು ಕೊಡಲು ಆಗೋದಿಲ್ಲ, ಬೇಕಾದ್ರೆ ನೀವೇ ಸರಿಪಡಿಸಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಅಂತ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. ಶಾಲೆಯಲ್ಲಿ ತಂದು ಹಾಕಿದ್ದಾರೆ. ಇಷ್ಟವರೆಗೆ ಯಾರು ನಮಗೆ ಭೇಟಿ ನೀಡಿಲ್ಲ. ಅವರ ಹತ್ರ ಹೋಗಿ ಕೇಳಿದ್ದಕ್ಕೆ ನಮಗೆ ಏನು ಅವರು ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ತುಂಬ ಕಷ್ಟದಲ್ಲಿದ್ದೇನೆ. ಲಾಕ್ಡೌನ್ ಆಗಿ ಮನೆಯಲ್ಲಿದ್ದು ನಾನು ಸಾಲ ಮಾಡಿ ಮನೆ ಕಟ್ಟಿ ತುಂಬ ಕಷ್ಟದಲ್ಲಿದ್ದೀನಿ. ಸಾಲ ಬ್ಯಾಂಕಲ್ಲಿ ಒಂದು 7 ಲಕ್ಷ ರೂಪಾಯಿ ಸಾಲ ಉಂಟು. ಹಾಗಾಗಿ ನನಗೆ ಯಾವುದೇ ಒಂದು ಸಹಾಯ ಸರ್ಕಾರದಿಂದ ನನಗೆ ಬಂದಿಲ್ಲ. ಆದ ಕಾರಣ ನನಗೆ ಇದಕ್ಕೆ ಏನಾದರೂ ಒಂದು ಪರಿಹಾರ ನಿಧಿ ಅಂತ ಹೇಳಿ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಶಾಸಕರ ಹತ್ರ ಹಾಗೂ ನಮ್ಮ ಸರ್ಕಾರದ ಹತ್ರ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಮತ್ತು ನಾನು ಒಂದು ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ತುಂಬ ಬೇಸರದಲ್ಲಿ ಇದ್ದೀನಿ. ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಮ್ಮಂಥ ಬಡವರಿಗೆ ಯಾರೂ ಒಂದು ಸಹಾಯ ಮಾಡೋರು ಇಲ್ಲ ಸರ್. ನನ್ನ ಬೇಸರವನ್ನು ನಾನೇ ಸ್ವಂತ ನುಂಗ್ತಾ ಇದ್ದೀನಿ. ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲಿನ ಗ್ರಾಮಸ್ಥರು ಮಾತನಾಡಿ, ನಾವು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ. ಕೂಡಲೇ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದರು. ಸುಮಾರು 1.5 ತಿಂಗಳಿಂದ ಮಳೆಯಿಂದ ಹಾನಿಯಾದಂಥ ಒಂದು 2 ಮನೆಗಳ ಬಡ ಕುಟುಂಬದವರನ್ನು ಇಲ್ಲಿ ಶಾಲೆಯಲ್ಲಿ ಇದು ಮಾಡಿದ್ದೇವೆ. ಕಾಲೇಜು ಕೇಂದ್ರದಲ್ಲಿ ಹಾಕಿದ್ದೇವೆ. ಅವತ್ತು ಮಳೆಗೆ ಹಾನಿಯಾದಂಥ ಸಂದರ್ಭದಲ್ಲಿ ಇಲ್ಲಿಗೆ ತಹಸೀಲ್ದಾರ್ ಮತ್ತು AC ಅವರು ಮತ್ತು ಮನೆಗಾರರು ಮತ್ತು VA ಅವರು ಎಲ್ಲರೂ ಬಂದು ಒಂದು ಭರವಸೆ ಕೊಟ್ಟಿದ್ದರು. ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ನಾವು ತಂದು ಕೊಡ್ತೇವೆ ಅಂತ ಹೇಳಿ. ಇವತ್ತಿಗೆ 1.5 ತಿಂಗಳ ತನಕ ಆಯಿತು. ಯಾವುದೇ ಸರ್ಕಾರದಿಂದ ಇಲ್ಲದಿಂದ ತಹಸೀಲ್ದಾರ್ ವತಿಯಿಂದ ಆಗಲಿ ಏನಾದರೂ ಒಂದು ಪರಿಹಾರ ಏನು ಕೊಡ್ತಾ ಇಲ್ಲ. 2ನೇ ಸಲವಾಗಿ ನಾವು ತಹಸೀಲ್ದಾರ್ ಹತ್ರ ಮಾತಾಡುವಾಗ ಉಡಾಪಾಯ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಏನಂತ ಹೇಳಿದರೆ, ನಾನೇನು ನನ್ನ ಜೋಬಿಂದ ನಾನು ಕೊಡಬೇಕಂತ ಹೇಳಿ, ಇಲ್ಲಾಂದರೆ ಅವರು ನೀವು PWಗೆ ಹೋಗಿ ಮಾತಾಡಿ, ಆ ಕಡೆ ಇಲ್ಲಿ ಮಾತಾಡಿ, ಆ ಥರ ಒಂದು ಕರೆಕ್ಟ್ ಸರಿಯಾಗಿ ಏನು ಕೊಡುವಂಥ ಒಂದು ಏನು ಆನ್ಸರನ್ನು ಕೊಡ್ತಾ ಇಲ್ಲ. ಇಲ್ಲಾಂದರೆ ಅವರಿಗೆ ಏನೊಂದೊಂದು ಪರಿಹಾರ ಕೊಡುವಂಥ ಅದು ಇಲ್ಲ. ಏಕೆಂದರೆ ಆ ಮನೆಯಲ್ಲಿ ಕೂತ್ಕೊಂಡ್ರೆ ಹೋಗಿ ಇನ್ನೇನಾದರೂ ಅನಾಹುತಗಳಾದರೆ ಅದಕ್ಕೆ ಯಾರು ಹೊಣೆ ಅಂತ ನಮಗೆ ಇವರು ಹೇಳ್ಬೇಕು ಅಷ್ಟೇ. AC ಅವರನ್ನು ಭೇಟಿ ಮಾಡಿದ್ರು ನೀವು? AC ಅವರನ್ನು ಭೇಟಿ ಮಾಡಿಲ್ಲ. AC ಅವರು ಬಂದಿದ್ದರು ಇಲ್ಲಿಗೆ. ಅವರು ಒಳ್ಳೆ ರೂಪದಲ್ಲಿ ಇದು ಮಾಡಿ ಮತ್ತೆ ಫೋನ್ ಮಾಡಿದ್ದೇವೆ ಅವರಿಗೆ. ಫೋನ್ ಮಾಡಿ ಮಾತನಾಡಿದ್ದೀವಿ. ಫೋನ್ ಮಾಡಿ ಮಾತಾಡಲಿಕ್ಕೆ ಹೇಳಿದೆ. ಆದರೆ ನಾವು ತಹಸೀಲ್ದಾರಿಗೆ ಭೇಟಿಯಾಗಿ ಇವರ ಈ ಸ್ಥಿತಿಗತಿಯನ್ನು ಹೇಳುವಾಗ ನಾವು ಅವರನ್ನು ಅಲ್ಲಿಂದ ಖಾಲಿ ಮಾಡಲಿಕ್ಕೆ ಹೇಳಿದ್ದೇವೆ. ಅವರು ಎಲ್ಲಿಯಾದರೂ ಸಂಬಂಧಿಕರ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳಿ, ಆ ಥರ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. 10 ದಿನ ಮಾತ್ರ ಕಾಳಜಿ ಕೇಂದ್ರದಲ್ಲಿ ಇರೋದು, ಯಾವಾಗಲೂ ಇಲ್ಲ. ಅಲ್ಲ ಸರ್, ಅವರಿಗೆ ಗಂಜಿ ಇದಕ್ಕೆ ಅದೇ ನಾನು ಜೋಬಿಂದ ಕೊಡಬೇಕಂತ ಒಂದು ಉಡಾಪೆಯಿಂದ ನಮ್ಮ ಮುಂದೆ ವರ್ತಿಸಿದ್ದಾರೆ. ಆದರೆ ಮನೆಗಾರರು ಸೌಜನ್ಯದಿಂದ ನಮ್ಮನ್ನು ಮಾತಾಡಿದ್ದಾರೆ. ನನ್ನ ರಿಪೋರ್ಟೆಲ್ಲ ನಾನು ತಹಸೀಲ್ದಾರರಿಗೆ ಮಾಡಿದ್ದೇನೆ, ಇನ್ನೂ ತಹಸೀಲ್ದಾರ್ ಕೈಯಲ್ಲಿ ಇರೋದು ಅಂತ ಹೇಳಿದ್ದಾರೆ. ಮತ್ತು ತಹಸೀಲ್ದಾರ್ ಹೇಳ್ತಾರೆ ನೀವು PWಗೆ ಹೋಗಿ ಅಂತ. ಸರ್, ಅದು ನಾವು ಹೋಗ್ಲಿಕ್ಕೆ ಆಗ್ತದಾ? ನೀವೇ ಹೋಗ್ಬೇಕಂತೆಲ್ಲ ಕೇಳಿದರೆ ಅದೆಲ್ಲ ನೀವೇ ಹೋಗ್ಬೇಕಂತ ನಮ್ಮಲ್ಲಿ ಒಂದು ಅವರೊಂದು ಒಬ್ಬ ತಹಸೀಲ್ದಾರ್ ಆಗಿ ಒಂದು ಉಡಾಪೆಯಿಂದ ವರ್ತಿಸಿದ್ದಾರೆ. ಮತ್ತು AC ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ ನಾನು ಮಂಗಳವಾರ ಬರ್ತೇವೆ, ನೀವು ಅಲ್ಲಿ ಬನ್ನಿ ಅಂತ. ಆವತ್ತು ನಾವು ಹೋಗ್ಲಿಕ್ಕೆ ಅವರು ಬರಲಿಲ್ಲ. ಮತ್ತು ಈಗ 2 ದಿವಸದ ಮುಂಚೆ VA ಅವರು ಹೇಳಿದ್ದಾರೆ, ನಿಮಗೆ ವಾರ್ಡರ್ ಆಗಿದೆ, ಅಲ್ಲಿಂದ ಶಾಲೆಯಿಂದ ಸ್ಥಳಾಂತರಗೊಳ್ಳಬೇಕು ಅಂತ. ಆದರೆ ಸ್ಥಳಾಂತರಗೊಳ್ಳಲಿಕ್ಕೆ ಎಲ್ಲಿಗೆ ಹೋಗ್ಬೇಕಂತ ಅವ್ರಿಗೆ ಕಾಣೋದಿಲ್ಲ. ಯಾಕೆಂದರೆ ಅಲ್ಲಿ ಇದು ರಿಪೇರಿ ಮಾಡಲಿಕ್ಕೆ ಒಬ್ಬ ಅಂಗವಿಕಲರು ಮತ್ತು ಒಂದು ಆಟೋದಲ್ಲಿ ದುಡಿದು, ಶರೀಫ್ ಅವರು ಆಟೋದಲ್ಲಿ ದುಡಿದು, ಇವರು ಯಾವ ರೀತಿಯಲ್ಲಿ ರಿಪೇರಿ ಮಾಡಬೇಕಂತ ಕಾಣ್ತಾ ಇಲ್ಲ. ಇದರ ಬಗ್ಗೆ ನಮ್ಮ ಶಾಸಕರು, ಜಿಲ್ಲಾಡಳಿತ, ಸರ್ಕಾರ ಎಲ್ಲರೂ ಒಂದು ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾವು ಒತ್ತಾಯಿಸ್ತೇವೆ.